ಕೆರಗಿ ಸಕಲರು ದುರುಳ ಮಹಿಳಾ ದುರನು ಪಟಳಾದಿ ತರಹರಿದು ದೇಹವೆಂಬ ನೀವೇ ಕೊರವು ಜನರು ರಮೇಶ ಉಮೇಶರ ಬಲಪದ್ಮಗಳಿಗೆ ನಮೋ ನಮಃ. ಬರಬೇಕಾಯಿತು ದೇವ. ನನ್ನಿಂದಲೇ ವರಪ್ರಸಾದವನ್ನು ಪಡೆದುಕೊಂಡ ಮಾಲಿನಿ ಸಂಜಾತನಾದ ಮೈಸನನ್ನು ಅಂತಹ ದಾನವು ಇವತ್ತು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ಥಳ-ಮೈಸನನ್ನು ಸದಬಡಿಯುವುದರ ಮೂಲಕ ಜಗತ್ಕಲ್ಯಾಣವನ್ನು ನಿರ್ಮಾಣ ಎಲ್ಲಿ ನೋಡಿದರಲ್ಲಿ ಮಹಿಷಾಸುರನ ಹಾವಳಿ. ರಕ್ಷಣಾಕರ್ತೃ ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ಹರಿಪ್ರಸಾದ. ದುಷ್ಟ ಮಹಿಷರ ವಧೆಗಾಗಿ ತನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಪ್ರಸಾದ. ಕಾರಣವದಗೋಸ್ಕರವಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನು ದಿಕ್ಪಾಲಕರೇ, ಮುಖ ಮುಖ ನೋಡಿ ಸುಖ ಇಲ್ಲ. ಸುಖ ಎಂಬುದು ನಮ್ಮ ಪಾಲಿಗೆ ದೊರಕಬೇಕುಂತಿದ್ರೆ ಭಕ್ತಿಯಿಂದ ಒಲಿಸಿಕೊಂಡು ಅಂತರಾಳದಲ್ಲಿ ಐಕ್ಯಗೊಳಿಸುವಂತ ದಿವ್ಯವಾದ ಒಂದು ಶಕ್ತಿ ಇದೆ. ಅದನ್ನು ತೆಗೆದು ನಾವೆಲ್ಲರೂ ಭಕ್ತಿಯಿಂದ ಹೊರಹಣವು. ಮೂರು ಮೂರ್ತಿಗಳ ಮುಖದಿಂದ ಹೊರಡಿಹದೆ ಜಾಯ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೆ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದಾರು. ಪಾವನ ಚರಿತೆ ನೀನೆ ಕಾವುದು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯೋಳಿಂದು ಪದವ ತಾಯೇ ನಾವು ಬರಿಗೊಂಡೆವು ಕರುಣೀಸ ಭಯವಾ ದೇವಿ ಹೇ ಪಾವನ ಕರಿತೆ ಅಮ್ಮ ಜಯ ಜಯ
ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ಎಳಿರೇಳಿರಿ ಹರಿಹರಾಧ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಬೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ. ನಾರಾಯಣ ಜಗಜ್ಜನನಿ ಬ್ರಹ್ಮ ಅಮ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ, ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳೂ ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾ ಕಮಲದಂತಾಗಿದೆ ವದನ. ಯಾರಿಂದ ಬಂದ ಪವಣೆ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಹೇ ಜಗನ್ಮಾತೆ, ಮಾತೆ ಲಾಲಿಪು ಥಳ ಮಹಿಷರೋ ವಿಧಾತ ನಿಂತಿಗಾವರ ಬಲದಿಯೇ ಸುರವ್ರಾತವೆಲ್ಲವ ಎಸೆಗಿಡಿಸಿ ನಿರ್ಭೀತಿಯುದ ಮಾತೆ ಲಾಲಿಸು ಮಾತೆ. ನಾರಾಯಣ, ಮಾಲಿನಿ ಸಂಜಾತನಾದಂತಹ ಮಹಿಷಾಸುರನ ಹಾವಳಿಯಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು ರಕ್ಷಿಸು. ಮಹೇಶ ಬೇತಿಯೇ, ಹರಿದ್ದೆ ಕಡುದುರುಳ ಮಗಿದ ಸರತಿರುಹ ಭವನವರಾದಿ ಸುರರನ್ನು ಸೋಲಿಸಿ ನೆರೆ ಮದವಿಯುವುದಲೇ ಮೆರೆವನೆ ಖಳನಾಗದೆ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು, ಕಿರಿದು ದಿನದೊಳಗೆ ಉಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಖದುರ್ಗಾದ್ಯರೂ ಇದ್ದಾರೆ. ಶಂಕದುರ್ಗರೇ, ಶಂಕದುರ್ಗನೊಳಗೊಂಡು ಧರ್ಮವ ಬಿಂಕಣಿ ಗೆಲಿದಾತನ ಶಂಕಿಸದೆಯೇ ತೈದಿನ್ನು ಕೊರವೆನೆನ್ನ ಕಿಂಕರರನು ಪ್ರೇಮದಿ. ದುಷ್ಟನಾದ ಮಹಿಷ ದೈತ್ಯ ಶಂಕ ದುರ್ಗಾದ್ಯರ ಮಾತಿಗೆ ಕಿವಿಕೊಟ್ಟು ಧರ್ಮವನ್ನು ಬಿಂಕದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಎನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ
ಭೂಷಣ ವಸನ ಅರ್ಪಿಸಲು ಎನಲು ಜಯ 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 ನಿನ್ನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯು ದೂರವಾಯಿತು. ನೀನು ನಮ್ಮ ರಕ್ಷಕಿ ಎಂಬುದು ಸ್ಪಷ್ಟವಾಯಿತು. ಸುರರು ಮನೀಷಿಗಳು ನಿನ್ನನ್ನು ಉಘೇ ಉಘೇ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಿನ್ನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನು ಕೊಟ್ಟು ಕಳುಹಿದ್ದಾನೆ. ದೇವನಾರಿಯರು ನಿನ್ನನ್ನು ಪನ್ನೀರಿನಿಂದ ಮೀಯಿಸಿದ್ದಾರೆ. ನಿನಗೆ ವಸನವನ್ನು ಉಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುಬಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನೀನು. ಸಂಗ್ರಾಮಕ್ಕೆ ಸಾಗುವಂತಹ ಸಂದರ್ಭದಲ್ಲಿ ನಿನಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ತಾಯಿ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರತೆ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ಅಮ್ಮ, ವನಜನಾಭನು ಕರದ ಚಕ್ರವಾ ಈ ಚಕ್ರವನ್ನು ಸ್ವೀಕರಿಸಮ್ಮ. ತ್ರಿನಯನಾಗ ತ್ರಿಶೂಲವನು ಸಾಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗಿ ವಿನಯದಿಂದಲಿ ಸುರಪ ಕುಲಿಶವ ಮನೆಗೆ ವಜ್ರಾಯುಧವನ್ನು ಸಮರ್ಪಿಸಿದ್ದೇನಮ್ಮ. ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಭಯದಿ. ಜಯ 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 ನಾವು ಸಮರ್ಪಿಸಿದ ಆಯುಧಗಳನ್ನು ಧರಿಸಿ ಶೋಭಿಸುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ ತಾಯಿ. ಇಂದು ನಿನ್ನ ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ. ನೀನು ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತ ರಾಜ ನಿನ್ನ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಆಗಮಿಸುತ್ತಾ ಇದ್ದಾನೆ.
ಹೊರೆಯು ನಡ ನಡುಗುವಂತದೆ ಮನ ಇದೆ. ತ್ರಿಮೂರ್ತಿಗಳೇ, ಸುಮನಸರೇ, ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನಿಗೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. 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 ಏನಿದು ಆಶ್ಚರ್ಯ! ಪರಿಬರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ಯಾವಳ ಒಬ್ಬಳಾಕೆ ಹೆಣ್ಣು ಮೃಗವಾಹಿಣಿಯಾಗಿ ಬಂದು ಶಂಕರಂತೆ ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯಿಂದ ಧುರಕ್ಕೆ ಬಂದ ಗುಟ್ಟದೇನೆ ದಿಟ್ಟತನದಿ ಧುರಕ್ಕೆ ಬಂದ ಗುಟ್ಟದೇನೆ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ. ಏನು ನಿನ್ನ ಅಜ್ಜಿ? ಎಲಗೆ ಏನು ಅಷ್ಟಭುಜ ಮೆಲೆವ ನಿಜ ನಿಜ. ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯ ದಿಟ್ಟದನದ ಪ್ರತೀಕವಾಗಿ ಶಂಕದುರ್ಗವಾದೆ. ಅವನೇ ಕೊಂದವಳು. ಯಾಕವನ್ನು ಏನು ನನ್ನಲ್ಲಿ ಅದರ ಮಹೇಶ ಅಟ್ಟಿ ದುರ
ಶಿರವ ಹುಟ್ಟಿ ಕೆಡಕ ಬಂದೆ ತುರರ ಭೀತ ತಲಿತಲು ಹುಟ್ಟಿ ಕೆಡಕ ಬಂದೆ ತುರರ ಭೀತ ತಲಿತಲು ಒಂದು ಹೆಜ್ಜೆ ಮುಂದಿರಿಸಿದೆ, ಆದರೆ ಜಾಗ್ರತೆ. ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಹೌದೇ? ಏನೀಗ? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅವನನ್ನು ಮಾಡುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣು ಮುಂಭಾಗಲು ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು, ಮಾರ್ಮಲೆತು ಬಂದೆಂದಾದ್ರೆ ನನಗೆ ಮೂರು ಜಗತಿ ಏನಂದ? ಒಂದೇನು ಎಚ್ಚರ. ಸಾರೀತ್ಯ ನನ್ನನ್ನು ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಏನು ವಿಶೇಷ? ಮೂರು ಲೋಕಾದೇಶ ನಾನು. ಓಹೋ, ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ಏನು ನೀನಲ್ಲ, ಏನು ಕನ್ಯವೇ ನನಗೆ ಸುರರನ್ನು ಪರಿವರೆಯಬಲ್ಲೆ. ನೀನಕ್ಕೆ ತರವಲ್ಲ. ಅಧಿಕಾರಿಯಾದಂತ ನಾನು ಪೀಠವನ್ನೇರಿದಾಗ ನನ್ನ ಜಂಗೆಯನ್ನು ಏರಿ ನನ್ನನ್ನು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿಕೊಂಡೆ. ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು.
ವಿಶ್ವವಿನೋದಿನಿ ನೌನನುತೆ ಗಿರಿವರ ವಿಮುಗಿತಿರೋದಿನಿ ವಾಸಿನಿ ವಿಷ್ಣುವಿಲಾಸಿನಿ ವಿಷ್ಣುನುತೆ ಭಗವತಿಗೆ ದಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಶ್ರೀಮತಿ ಶಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ಚಕ್ರಗದಾಸ್ತೆ ತ್ರಿಶೂಲ ಕಡಗಧಾರಿಣಿ ಸಿಂಹರೂಢೆ ಶ್ರೀಚಕ್ರವಾಸಿನಿ ನಾರಾಯಣಿ ನಮೋಸ್ತುತೆ ಜಯ ಜಯ ಓ ಮಹಿಷಾಂತಕಿ ಶಾಂತಳಾಗಮ್ಮ ಶಾಂತಳಾಗಮ್ಮ ಸುರಪ ಭಯ ನೀನಾಗಿಲ್ಲ ಮುಂದಕ್ಕೆ ಅರುಜದಲ್ಲಿ ನಾಕವನು ಪಾಲಿಸೋ ಮರೆಯದಲ್ಲಯ ಚರಣವನು ನೀ ನಿರತ ಮನದಿ ಸುರಪ ಭಯ ನಿನಗಿಲ್ಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಹಾಗೆ 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಹೌದಮ್ಮ. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಗವನ್ನೇರಿಕೋ. ಅಮ್ಮ, ಮಗದೊಮ್ಮೆ ಕಳ್ಳರ ಭೀತಿಯಾಯಿತು ಅಂತಾದ್ರೆ ಕಳ್ಳರಿಂದ ಕಷ್ಟವೇ. ರುಹಿಣಗಿರಿಯನ್ನೇ ಏರಿಕೊಳ್ಳಿ, ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶಂಕರಿ ಪಾಲಿಪುತ ಭಯ ಭವಾನಿ ಅಂಬಿಕೆ ಸುರನುತಿ ಶಂಭು ಮನೋಗತೆ ಅಂಬಿಕೆ ಸುರನುತಿ ಶಂಭು ಮನೋಗತೆ ನಂಬಿಕ ತ್ರಿದಶಕದ ಭವ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಯ ಶಂಕರಿ ಸರ್ವೇಶ್ವರಿ ಚಿತ್ತ ನಿವಾರಿಣಿ ತಾಯೇ ಕಾಪಾಡುತ್ತಾಯೇ ಕಾಪಾಡಮ್ಮ. ಏಳಯ್ಯ ಸುರಪಾಲ ಗೋಳುಗುಟ್ಟುವುದೇಕೆ ಕೂಳಮಗಿದ ನಿಮ್ಮನು ಸೋಲಿಸಿ ನಾಗವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನೋ ಏಳಯ್ಯ ಸುರಪಾಲ ಸುರಪಾಲ. ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದವಳಿದ್ದೇನೆ. ಸಂತೋಷದಿಂದಲೇ ನಾಕವನ್ನಾಳಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ಬಿತ್ತರಿಸು. ಜನನಿ ಕೇಳ್ಬಿನ್ನಗ ತನುಜ ಮಗಿಟಗಿಂತ ಘನ ಪರಾಕ್ರಮಿ ಶುಂಭನೋ ಅನುವರದಲ್ಲಿ ಸುರ ಶ್ರೇಣಿಯ ಸೋಲಿಸಿ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಕವನು ಪಾಲಿಸುವ ಖಳನೋ ಜನನಿ ಕೇಳ್ಬಿಲ್ಲಗ ಜನನಿ ಪವಿತ್ರವಾದಂತಹ ಪಾದಕ
ಕಮಲಕ್ಕೆ ಮಗದೊಮ್ಮೆ ಶಿರವನ್ನು ಚಾಚಿದ್ದೇನೆ ತಾಯಿ. ಎದ್ದೇಳು, ಶುಭವಾಗಲಿ. ಅಮ್ಮ, ನೀವು ಹೇಳಿದ್ದು ಸಹಜ. ಮೂಳ ಮನುಷ್ಯನ ಶಿರವನ್ನು ತರಿದು ನಾಕದ ಪೀಠವನ್ನು ಸ್ಥಿರತಾಯಿಯಾಗಿ ಉಳಿಸಿಕೊಟ್ಟವರು ನೀವು ಅಲ್ಲವೇ ಅಮ್ಮ. ಕಾಲವನ್ನು ಕಳೆಯುತ್ತಾ ಇದ್ದೆ ತಾಯಿ. ಮತ್ತೇನಾಯ್ತು? ಇವಾಗ ನೋಡಿದಿರ ಹಾಗಲ್ಲಮ್ಮ. ಧನುದೇವಿಯ ಪುತ್ರರಾದ ಶುಂಭ ನಿಶುಂಭರೆಂಬ ಕಳರೀರುವರು ವಿಧಿಯಿಂದ ವರವನ್ನು ಪಡೆದು ನಾಕವನ್ನು ಏರಿದರು ತಾಯಿ. ಗುರಿಸಬೇಕಿತ್ತು. ಬಂದವರನ್ನು ದುರದಲ್ಲಿ ಕೆಣಕಬೇಕೆಂಬ ತವಕದಿಂದ ಆಯುಧವನ್ನು ಹಿಡಿದು ದುರಕ್ಕಾಗಿ ತೆರಳಿದೆ. ಪರಿಣಾಮ ಅಮ್ಮ, ವಿಧಿಯ ಬಲಬಲದ ಮುಂದೆ ನನ್ನ ಕೈ ಸಾಗದೆ ಹೋಯಿತು ತಾಯಿ. ಸೋತೆಯ ದಿಕ್ಕಿಲ್ಲದೆ ಇವರೆಲ್ಲರನ್ನು ಇವತ್ತು ನಿನ್ನ ಪಾದ ಬುಡಕ್ಕೆ ಕರೆತಂದು ಮತ್ಯಾವುದಕ್ಕಲ್ಲ, ಎಲ್ಲರನ್ನು ನೀನೇ ಕಾಪಾಡಬೇಕಮ್ಮ, ಕಾಪಾಡ. ಇದು ಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ, ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನು ತಾಯ್ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪ ಹೊರಬಲದಿಂದ ಕೊಂಬಿ ಮೆರೆಯುತ್ತಿರುವಂತಹ ಶುಂಭಾನಿಶುಂಭದಾನವರಿಂದ ಭೀತಿಗೊಂಡೆಯ. ಭಯಪಡದಿರು, ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳು. ನಾನೇ ಅಭಯಪ್ರದಳಾದ ಮೇಲೆ ಕೂಳನ ಬಾಧೆ ಕಿರಿದು ದಿನದೊಳಗೆ ಕೂಳ ಸಂತತಿಯನ್ನೆಲ್ಲ ತೊರೆದುಕೊಡುತ್ತೇನೆ. ಅಮ್ಮ, ಒಂದು ಕೇಳಿಕೆ ತಾಯಿ. ಏನದು? ದೇವಿ ಮಾತ್ಮೆಯ ಲೀಲಾಮೃತವನ್ನು ಕಣ್ಣು ತುಂಬಿಸಿಕೊಳ್ಳಬೇಕೆಂಬ ತವಕ ನಮಗಿದ್ದರೂ ಕೂಡ ಧನುಜರ ಕಟ್ಟಾಜ್ಞೆಯಾಗಿದೆ. ದೇವತೆಗಳ ಸುಳಿವು ಸಿಕ್ಕಿದ್ರೆ ಸಾಕು, ಹೆಡಬುಡಿ ಕಟ್ಟಿಕೊಂಡು ಬಂದ ಪಾದಕ್ಕೊಪ್ಪಿಸಬೇಕು ಎಂಬ ಹಾಗೆ ಆಜ್ಞೆ ನಿಲ್ಲಿಸಿದ್ದಾನೆ. ಅಮ್ಮ, ನಿನ್ನ ಲೀಲೆಯನ್ನು ಯಾವ ವೇಷ ಕಟ್ಟಿಕೊಂಡು ನೋಡುವುದು ತಾಯಿ? ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ಮತ್ತೇನಮ್ಮ? ನಿಮ್ಮ ಈ ರೂಪವನ್ನು ಮರೆಸಿಕೊಳ್ಳಿ, ಈ ತುಹಿನಗಿರಿಯಲ್ಲೇ ಇಟ್ಟುಕೊಂಡು ನನ್ನ ಲೀಲೆಯನ್ನು ಕಂಡು ಕಟ್ಟುಂಬಿಸಿಕೊಳ್ಳಿ ಮಕ್ಕಳೇ. ಜಯ 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 ಜಯ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಅಳುವ ಸುಮನಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿರೂಪಿಣಿ. ಅಳುವ ಸುಮನಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿರೂಪಿಣಿ. ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆನುತ್ತಲೇ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಳುವ ಕಾರ್ಯವು ಸುಲಭ ಎನ್ನುತ್ತಲೇ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ವೇ ಎಂದು ಯೋಚಿಸಿ ಬಕಮಾಯೆ ಯೋಚಿಸಿ ಮಗಮಾಯೆ
ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ಹರಿಯೇ ದೈತ್ಯ ವೃಂದವ ಮೋಗಿಸಿ ಹರಿಯೇ ಮಗಮಾಯೆ ಆ ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಾಗವ ತಳೆದೊಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ಯೋಚಿಸಿಯೇ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಕಿತ್ತರಿಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟರು ಹಬಲ್ಲಿ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆಯನ್ನೆನ್ನುವುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ, ಹೇಗೆ ಕೊಲ್ಲಲಿ ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯಿತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೊಬ್ಬಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆನ್ನುವಂತಹ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎನ್ನುವಂತಹ ತೀರ್ಮಾನಕ್ಕೇನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದು ಎನ್ನುವ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದ್ದ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯ ರಶ್ಮಿಯು ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳ ಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದ್ದೇ ತಡ. ಆಗಸದಿಂದಲೇ ಇಳಿದು ಬಂತಲ್ಲ ಕನಕದುಯ್ಯಾಲೆ. ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಉಂಟು. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನು ದುರುಳದಾನವರಿಗೆಲ್ಲ ಅಂತ್ಯವನ್ನೇ ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಇನ್ನೇಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಹೊನ್ನದುಯ್ಯಾಲೆ.
ಪುಣ್ಯವಾದ ಪುಂಡಲೀಕಗಳಿಗೆ ನಿನ್ನ ಭಕ್ತರಾದಂತಹ ರಕ್ತಬೀಜಾಸುರನ ಸಾಷ್ಟಾಂಗ ಪ್ರಣಾಮಗಳು. ಎದ್ದೇಳು. ಅಮ್ಮ, ಕಣ್ಣುಗಳಲ್ಲಿ ನಿನ್ನ ಮೂರುದ್ಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುದ್ಯ ತುಂಬಿ, ನಾಲಗೆಯಲ್ಲಿ ನಿನ್ನ ನಾಮಾಮೃತವು ತುಂಬಿ, ಸರಿ. ಪಾದಪುಡದಲ್ಲಿ ನಾನೇ ತುಂಬಿ ಭಜಿಸುವುದಕ್ಕೆ ತೋರಿಸಿದೆ. ಭಜನೆ ಮಾಡುವುದಕ್ಕೆ ಬೇಕಾಗಿ ಬಂದವನಲ್ಲಮ್ಮ. ಮತ್ತೆ ನಾನು ಇಲ್ಲಿ ಭಜನೆ ಮಾಡಿದ್ರೆ ಅದು ವನಭಜನೆ ಅಂತ ಆಗಿತ್ತು. ನಮ್ಮ ಒಂದು ನಗರದಲ್ಲಿ ನಗರ ಭಜನೆಗೆ ಎಷ್ಟು ಮಂದಿಗಳಿದ್ದಾರೆ ಗೊತ್ತುಂಟ? ಹೌದೇ, ನಿನ್ನ ಕುರಿತಾಗಿ ಭಜನೆ ಮಾಡಬೇಕು ಅನ್ನೋ ಆಶೋತ್ತರವನ್ನು ಇರಿಸಿದ್ದೆ. ಅಮ್ಮ, ಏಳಾಂಕನಿ ಬೋಧನೆಯಾಗಿ ರಾರಾಗಿಸುತ್ತಾ ಇದ್ಯಂತ ವರ್ತಮಾನ ನಮ್ಮೊಡೆಯ ತಿಳಿದ ಕೂಡಲೇ ನಿನ್ನನ್ನು ಮದುವೆ ಆಗುವಂತ ಇಚ್ಛೆಯುಳ್ಳವನಾಗಿ ಅನೇಕ ಮಂದಿ ವೀರಾದಿ ವೀರರನ್ನು ಕಳುಹಿಸಿಕೊಟ್ಟ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ನನ್ನಲ್ಲಿ ಆ ರೀತಿ ಹೇಳಬಾರದಮ್ಮ. ಪೃಥ್ವಿಗೌರಕ್ಕೆ ಒಡೆಯನಾಗಿ ತನ್ನುನೆರೆಯಲ್ಲ ಆಧಾರ ತಮ್ಮನಾಗಿ ಕುಂಭಿಣಿಯ ಪ್ರತ್ಯಕ್ಷ ಲೋಕೇಶ ಅನ್ನುವಂತಹ ನೆಗಳತೆಯನ್ನು ಹೊಂದಿದವ ನಮ್ಮನೆಯ ಶುಂಭಾಸುರ. ಸರಿ. ಅವ ಒಬ್ಬ ಗಂಡುಗಲಿ. ಹೆಣ್ಣಂದ್ರೆ ನೀನಮ್ಮ. ನೀನು ಒಂದು ಕಡೆಯಲ್ಲಿ ಇರುವುದು, ನಮ್ಮ ಒಡೆಯ ಒಂದು ಕಡೆಯಲ್ಲಿ ಇರುವುದು ಇಷ್ಟವಲ್ಲ. ಮತ್ತೆ ನೀವಿರುವರು ಜೊತೆಯಾಗಿ ಭಕ್ತರಾದಂತ ಶರಣರಾದಂತ ನಮ್ಮನ್ನು ಹೊರಸಿದಿರಿ ಎಂದಾದ್ರೆ ನಾವು ಅತಿ ಬೇಗನೆ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಬರುವಾಗಲೇ ಬಂಗಾರದ ರಥವನ್ನು ತಂದಿದ್ದೇನೆ. ಇದರಲ್ಲಿ ನೀನು ಕುಳಿತುಕೊಳ್ಬೇಕಮ್ಮ. ಇದರ ಹಿಡಿಕೆಗೆ ನಾನೇ ಹೆಗಲು ಕೊಡ್ತೇನೆ. ಶೋಣಿತಾಪುರಿಗೆ ವೈಭವದಿಂದ ಸಾಗೋಣ. ಬಾರಿಸುವಂತ ಮರಣ ಮೃದಂಗವನ್ನು ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಸುಬ್ಬನ ಕೊರಳಿಗೆ ಕೀವಳಿ ನಮಗೆಲ್ಲ ಸುಖವನ್ನು ರಕ್ತಬೀಜ ಅಮ್ಮ, ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ಇಷ್ಟು ಸಮಯದಲ್ಲಿ ಭಕ್ತಿ ಮಾಡುವುದಕ್ಕೆ ಇವತ್ತು ಸ್ವಲ್ಪ ಅವಕಾಶ ಲಭ್ಯ. ಹುಮ್ಮರಿಂದಲೇ ಪ್ರಾಚೀನಿಂದಲೇ ನಿನ್ನ ಭಕ್ತರು ಯಾವತ್ತು ಹುಮ್ಮರಾಗುವುದಕ್ಕುಂಟೆ. ಮಲ್ಲಿಗೆಯ ಬಳ್ಳಿ ಮಾಮರವನ್ನು ಹಬ್ಬಬೇಕೇ ಹೊರತು ಹೊಂಗಾರಿನ ಮರವನ್ನಲ್ಲವಲ್ಲ. ಸುಮ್ಮನೆಂದರೆ ಶ್ರೇಷ್ಠವಾದಂತಹ ಶ್ರೀಗಂಧದ ಮರವಮ್ಮ. ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾರುವುದು ಸ್ವಾಭಾವಿಕವಲ್ಲವೇ? ದೇವಿ ಶಾರದಾ ಮಾತೆ, ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ. ಗಂಧದ ಕೊರಡನ್ನು ಕಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಆಗ ಹೊರಡ್ತದೆ ಗಮಗಮ ಅಂತ ಪರಿಮಳ. ಬೇಯುವುದಕ್ಕಾಗಿ ಇದರವನ್ನು ಸಾರಿದವಳು ನಾನು. ಯಾವ ರೀತಿ, ಎಲ್ಲಿ, ಹೇಗೆ? ನಿನ್ನೊಡೆಯ ಯಾಕೆ ಬರಲಿಲ್ಲ ಹೇಳು? ಅವ ನಮ್ಮ ಪಾಲಕ, ನಾವು ಅವರ ಸೇವಕರು. ಅವ ಆಜ್ಞಾಪಿಸಿದ್ದನ್ನು ನಾವು ಈಡೇರಿಸಲೇಬೇಕು. ನಾವು ಬಂದಿದ್ದೇವಲ್ಲ. ಸಾವಿರುವ ಶುಂಭನಿಗೆ ಇಷ್ಟು ಅಹಂಕಾರವಿರಬೇಕಾದರೆ ಸಾವಿರದ ಒಂದು ನಾನು ಹೇಗೆ ವಿಶ್ರಮಿಸಬೇಡ ಹೇಳು? ನಮ್ಮ ಅಪೇಕ್ಷೆ ಏನು? ಸಾವಿರುವುದು ಬೇಡ, ಸಾವು ಇಲ್ಲದಂತಹ ಮಹಾಶಕ್ತಿ ದೊರಕಬೇಕು. ಎಷ್ಟಾದ್ರೂ ಅವನೊಬ್ಬ ದುಷ್ಟನಲ್ಲವೇ? ನೀನು ಶೋಣಿತಾಪದ ಅರಮನೆಯನ್ನು ಸೇರಿ ನಿನ್ನ ಎಡದ ಕಾಲನ್ನು ಶೋಣಿತದ ಚಾವಡಿಗೆ ಇಟ್ಟೆ ಎಂದಾದ್ರೆ ದುಷ್ಟರಾದಂತಹ ರಕ್ಕಸರೆಲ್ಲ ಒಳ್ಳೆಯವರಾಗುದಿಲ್ವೇ? ರಕ್ತಬೀಜ, ನಿನ್ನೊಡೆಯನಿಗೆ ನನ್ನನ್ನು ಮದುವೆಯಾಗುವಂತ ಮನವಿರುವುದೇ ಅಹುದಾಗಿದ್ದಲ್ಲಿ ಚಂಡಮಂಡಲಿಂದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಲವನ್ನೆಲ್ಲ ಕಾರಣ ಕಟ್ಟಿದ ನನ್ನ ಕೈತನ ಅರಮನೆಯಲ್ಲಿ ಕುಳಿತಂತ ಆತನ ಮರಣ ಹೇಳನ್ನೇ ಮಗಳ ನೀನ ವಶ
ಎಲ್ಲಿದ್ದೆ ನೀನು? ಯಾರು ಇವಳ? ಮತ್ತೆ ನೀನು ಯಾರು? ಇವಳು ಮಹಾ ಸೇರಿಸುವುದು ಬೇಡ, ತಾಳಿ ಸಾಕು. ನೀನು ಮಹಾತಾಳಿಯೇ? ನಮೋ ನಮಃ. ಮಹಾತಾಳಿಯ ಮೇಲೆ ಭಕ್ತಿ ಉಂಟು. ಇಂದ್ರಾಣಿಯೇ, ನನಗೆ ತಿಳಿಯದ ಹಾಗೆ ಹಣೆಗೆ ಬಡಿದೆಯ? ಹಣೆಗೆ ಪೆಟ್ಟು ಬಿದ್ದ ಮಾತ್ರಕ್ಕೆ ರಕ್ತ ಬೀಜನಿಗೆ ಸೋಲಾಗ್ತದೆ, ಅವನು ನಿದ್ರಾಣಿ ಆಗ್ತಾನೆ ಅಂತ ಯಾರು ಹೇಳಿರ್ಬೇಕು? ನಮಗೆ ಪೆಟ್ಟು ಬಿದ್ರೆ ಬಲ ಅಧಿಕವೇ. ನಾನು ತ್ರಾಣಿ, ಗೊತ್ತಾಯ್ತಲ್ವಾ? ಆದ್ದರಿಂದಲೇ ಯಾವುದೇ ಒಬ್ಬ ವಿರೋಧಿ ರಕ್ತ ಬೀಜನ ಮೇಲೆ ಆಘಾತವನ್ನು ಉಂಟು ಮಾಡುವುದಕ್ಕೆ ಬರಲಿಲ್ಲ. ನೋಡು, ಬ್ರಹ್ಮದೇವ ಕೊಟ್ಟಿದ್ದಾನೆ, ಒಂದು ಬಿಂದು ಭೂಮಿಗೆ ರಕ್ತ ಸ್ಪರ್ಶವಾಯಿತು ಎಂದಾದ್ರೆ 100 ಅಲ್ಲ, 200 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾನ್ ಕೋಟಿ. ನಿನಗೆ ನನ್ನ ಬಳಗ ಗೊತ್ತಾಗ್ಲಿಲ್ಲ. ನಾವು ರಕ್ತ ಚೆಲ್ಲುವುದಕ್ಕೆ ಹೋಗಲಿಲ್ಲ. ಯಾಕೆ? ಇದು ಲೋಭದಿಂದ ಅಲ್ಲ, ಉಪಾಯದಿಂದ. ಇದು ನಮ್ಮವರಲ್ಲ, ಇನ್ನು ಬರುವವರು ನಮ್ಮವರು, ಜೀವನದಲ್ಲಿ ಇದ್ದವರು ನಮ್ಮವರು. ಹಾಗಾಗಿ ಹೊರಬಲದ ಸಾಕ್ಷಾತ್ಕಾರ.
ಅಡಿಯಾಟಿಗೆ ಶಾಂಭವಿದೆ ನರವಿಂದ ರವಿ ಬೆಳಗಿದ ಜಯ 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 ಚುಂಬ ನಿಚುಂಬರೆಂಬ ಧನುಜರನ್ನು ಕೊಂದು ಕುಂಬಿಣಿಯ ಭಾರವನ್ನು ಇಳಿಸಿ ನಮ್ಮೆಲ್ಲರನ್ನು ಉತ್ತರಿಸಿದಂತ ಓ ಜಗನ್ಮಾತೆ ಶಾಂತಳಾಗಬೇಕಮ್ಮ ಶಾಂತಳಾಗುತ್ತಾಯೇ ಗಂಡಿಯ ಸುರನಾಥ ಗಂಡೆಯ ಸುರನಾಥ ಶ್ರೀಮತಿಯ ತಕ ಭವಿಯ ಕಂಡೆಯ ಸುರನಾಥ ಅಮ್ಮ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡಿಯ ಮಗನೇ ಹೌದಮ್ಮ ಭಯಪಡದಿರು ಭಯಪಡದಿರು ಆಗಲಿ ತಾಯಿ ಇದು ಶಾಂತಳಾಗಿದ್ದೇನೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದಾನವರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೀನಿ ಅಮ್ಮ ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೀನಿ ಹೋಗ ಮಗನೇ ನಾಗವನ್ನೇರಿಗೂ ನಿನ್ನ ಆಜ್ಞೆ ನಮಗೆಲ್ಲರಿಗೂ ಶಿರೋಧಾರ್ಯ ಸರಿ ತಾಯೇ ಮಗದೊಮ್ಮೆ ನಿನ್ನ ದಿವ್ಯ ಮಂಗಳ ಸ್ವರೂಪವನ್ನು ಕಾಣಬೇಕೆಂಬ ತಮಕ ಭಕ್ತಾದಿಗಳಿಗೂ ದೇವತೆಗಳಾದ ನಮಗೂ ಆಯ್ತು ಅಂತಾದರೆ ಅಮ್ಮ ಯಾವ ರೀತಿಯಲ್ಲಿ ನಿನ್ನ ದರ್ಶನವನ್ನು ನಮಗೆ ಕರುಣಿಸುತ್ತೀ ತಾಯಿ ಆಸೆ ಎನ್ನುವುದು ಸ್ವಾಭಾವಿಕ ಅಮ್ಮ ಆದರೆ ಇನ್ನು ಮುಂದಕ್ಕೆ ಈ ರೂಪದಿಂದ ಕಾಣಿಸಿಗಲಾರೆ ಮುಂದಕ್ಕೆ